ಕರಾವಳಿಯ ಮೂಲ ಮೀನುಗಾರರು ಬೀದಿಗೆ ಬೀಳುವ ಸ್ಥಿತಿ ಎದುರಾಗಿದೆ. ಸರ್ಕಾರದ ಅಸಮರ್ಪಕ ಕಾನೂನು ಸುಮಾರು 4,000 ಕುಟುಂಬಗಳನ್ನು ನಿರ್ಗತಿಕರನ್ನಾಗಿಸಲಿದೆ. ಕರಾವಳಿಯ ಪ್ರಮುಖ ಉದ್ಯಮ ಮೀನುಗಾರಿಕೆ, ಆಳ ಸಮುದ್ರ ಮೀನುಗಾರಿಕೆ ಮತ್ತು ಪರ್ಸಿನ್ ಬೋಟ್ ಮೀನುಗಾರಿಕೆಯ ಜಟಾಪಟಿಯ ಮಧ್ಯೆ ಮೂಲ ಮೀನುಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜೀವದ ಹಂಗು ತೊರೆದು ಸಾಗರದ ಅಲೆಗಳ ಮಧ್ಯೆ ಜೀವನ ಸಾಗಿಸುವ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಹುಟ್ಟು ಹೋರಾಟಗಾರರಾದ ಮೀನುಗಾರರ ಮೇಲೆ ಬಂಡವಾಳಶಾಹಿಗಳ ಕೆಟ್ಟ ಪ್ರಭಾವ ಬಿದ್ದಿದೆ. ಬಂಡವಾಳಶಾಹಿಗಳ ಬೆದರಿಕೆಗೆ ಸರ್ಕಾರ ಬಡಪಾಯಿ ಟ್ರಾಲ್ ಮೀನುಗಾರರ ಮೇಲೆ ಗದಾ ಪ್ರಹಾರಕ್ಕೆ ಮುಂದಾಗಿದೆ. ಮೀನುಗಾರಿಕೆಯಲ್ಲಿ ಹಲವು ವಿಧಗಳಿವೆ. ಮುಖ್ಯವಾಗಿ ಆಳಸಮುದ್ರ ಮೀನುಗಾರಿಕೆಗೆ ಪರ್ಸಿನ್ ಬೋಟ್, ಬುಲ್ ಟ್ರಾಲ್ ಮತ್ತು ನಾಡದೋಣಿ ಮೀನುಗಾರಿಕೆ. ಬುಲ್ ಟ್ರಾಲ್ ಮೀನುಗಾರಿಕೆಯಿಂದ ಮೀನಿನ ಸಂತತಿ ನಾಶವಾಗ್ತಾ ಇದೆ ಅಂತ ಸರ್ಕಾರ ಈ ಬಗೆಯ ಮೀನುಗಾರಿಕೆಗೆ ನಿಷೇಧ ಹೇರಿದೆ. ಆದರೆ ಕಳೆದ 50 ವರ್ಷಗಳಿಂದ ಮೀನುಗಾರಿಕೆ ನಡೆಸುತ್ತಿರುವ ಮೂಲ ಮೀನುಗಾರರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಕಾರಣ ಆಳ ಸಮುದ್ರ ಮೀನುಗಾರಿಕೆಯಲ್ಲಿ ಲೈಟ್ ಫಿಶಿಂಗ್ ನಿಷೇಧ ಮಾಡುವ ಸಂದರ್ಭದಲ್ಲಿ ಬುಲ್ ಟ್ರಾಲ್ ಮೀನುಗಾರಿಕೆಯನ್ನ ನಿಷೇಧಿಸಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಕಾರವಾರದಿಂದ ಮಂಗಳೂರುವರೆಗೆ ಸುಮಾರು 3 ರಿಂದ 4 ಸಾವಿರ ಕುಟುಂಬಗಳು ಬುಲ್ ಟ್ರಾಲ್ ಮೀನುಗಾರಿಕೆಯಿಂದ ಜೀವನ ನಡೆಸುತ್ತಿದೆ. ವರ್ಷದಲ್ಲಿ ಕೆಲವು ತಿಂಗಳು ಮೀನುಗಾರಿಕೆ ನಡೆಸಲು ಅವಕಾಶವಿರುವ ಈ ಬುಲ್ ಟ್ರಾಲ್ ಬೋಟ್ಗಳು ಸದ್ಯ ಬಂದರಿನಲ್ಲಿ ಬೀಡು ಬಿಟ್ಟಿವೆ. ಕೆಲಸವಿಲ್ಲದೆ ಬುಲ್ ಟ್ರಾಲ್ ಮೀನುಗಾರರು ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ಏನು ಒಂದು ಬುಲ್ ಟ್ರಾಲ್ ನಿಷೇಧ ಅಂತ ಕಾನೂನು ಬಂದಿದೆ, ಆ ಕಾನೂನಿಂದ ನಮಗೆ ಒಂದು ಮಧ್ಯಮ ವರ್ಗದ ಚಿಕ್ಕ ಮೀನುಗಾರರಿಗೆ ತುಂಬ ಸಮಸ್ಯೆ ಆಗಿದೆ. ಅದರಿಂದಾಗಿ ನಾವೀಗ ಮೀನುಗಾರಿಕೆ ಮಾಡದೆ ನಾವು ಅಲಿಯುವಂತಾಗಿದೆ. ಈ ಒಂದು ಸಮಸ್ಯೆಯನ್ನು ಸರ್ಕಾರ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸಿ ನಮಗೆ ಒಂದು ನ್ಯಾಯ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್ಕಾರದಿಂದ, ಅಧಿಕಾರಿಗಳಿಂದ ಹಾಗೂ ಜನಪ್ರತಿನಿಧಿಗಳಿಂದ. ಬುಲ್ ಟ್ರಾಲ್ ಅಂತ ಹೇಳಿದರೆ ಒಂದು ಬಲೆಯನ್ನು 2 ಬೋಟಲ್ಲಿ ಎಳೆದುಕೊಂಡು ಹೋಗುವಂತಹ ಒಂದು ವಿಧಾನ ಅಷ್ಟೇ. ಬುಲ್ ಟ್ರಾಲ್ ಅಂತ ಹೇಳಿದರೆ ದೊಡ್ಡ ಮತ್ಸ್ಯಕ್ಷಾಮಕ್ಕೆ ಕಾರಣವಾಗುವುದಂತ ನಾವು ಯಾರು ಮೀನುಗಾರರು ಒಪ್ಪುವುದಿಲ್ಲ. ಇದು ಮೀನು ಒಂದು ಸಂತತಿ ನಾಶ ಆಗ್ತದೆ, ಅದು ನಮ್ಮಿಂದಾಗಿ ಆಗುವುದಲ್ಲ. ಏನು ಒಂದು ದೋಣಿಯವರು ಹೋಗ್ತಾರೆ, ಅವರು ಚಿಕ್ಕ ಕಣ್ಣಿನ ಬಲೆ ಹಾಕ್ಕೊಂಡು ಹೋಗಿ ಟನ್ಗಟ್ಲೆ ಚಿಕ್ಕ ಮೀನನ್ನು ತಂದು ಧಕ್ಕೆಗೆ ರಾಶಿ ಆಗೋದು ತಮ್ಮಿಂದ ನೋಡ್ಬೋದು. ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇವೆ ಅದರ ಬಗ್ಗೆ. ಮತ್ತು ಏನು ಒಂದು ಸ್ಪೀಡ್ ಬೋಟ್, ಬಂಡವಾಳಶಾಹಿ ವರ್ಗದ ಸ್ಪೀಡ್ ಬೋಟ್ನವರಿದ್ದಾರೆ, ಅವರು 350 HP ಇಂಜಿನನ್ನು ನಾಮಫಲಕ ಚೇಂಜ್ ಮಾಡಿ 450-500ವರೆಗೆ ಇಂಜಿನ್ ಅದಕ್ಕೆ ಲಗತ್ತೀಕರಿಸಿ ಅವರು ಡೀಪ್ಗೆ ಹೋಗಿ ಅವರಿಂದಾಗಿ ಒಂದು ಸಮಸ್ಯೆ ಉದ್ಭವ ಆಗಿದ್ದೇವಿನ ನಮ್ಮಿದ್ದಾಗಿ ಅಲ್ವೇ ಅಲ್ಲ. ನಾಡದೋಣಿ ಮೀನುಗಾರಿಕೆ ಎಂಬ ಹೆಸರಿನಲ್ಲಿ ವರ್ಷಪೂರ್ತಿ ಮೀನುಗಾರಿಕೆ ನಡೆಸುವವರ ಮತ್ತು ಆಳ ಸಮುದ್ರ ಮೀನುಗಾರರು ಬುಲ್ ಟ್ರಾಲ್ಗಳಿಗೆ ನಿಷೇಧ ಹೇರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸದ್ಯ ಇವರನ್ನ ಕೇಳುವವರಿಲ್ಲವಾಗಿದೆ. ಇವೆಲ್ಲದರ ಮಧ್ಯೆ ಸರ್ಕಾರ ಮೀನುಗಾರಿಕಾ ಬೋಟ್ಗಳಿಗೆ ನೀಡುವ ಸಬ್ಸಿಡಿ ಸೀಮೆಎಣ್ಣೆ ಕಾಳಸಂತೆಯಲ್ಲಿ ಸಖತ್ತಾಗಿ ಮಾರಾಟವಾಗುತ್ತಿದೆ. ಈ ಮೂಲಕ ಎಲ್ಲಿಂದಲೂ ಬಂದು ಬೋಟ್ ಖರೀದಿಸಿ ಅದರಲ್ಲಿ ಕಲ್ಕತ್ತಾ, ಬಂಗಾಲ, ತಮಿಳುನಾಡಿನ ಕೆಲಸಗಾರರ ಮೂಲಕ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಅವರ ದಂಧೆಗಳು ಕಣ್ಣಿಗೆ ಕಂಡರೂ ಅಧಿಕಾರಿಗಳಾಗಲಿ ಮೀನುಗಾರರು ಮಾತೃ ಸಂಸ್ಥೆಯಾಗಲಿ ಕಣ್ಣಿದ್ದು ಕೂಡರಂತಾಗಿದೆ. ಕನಿಷ್ಠ 12 ನಾಟಿಕಲ್ ಮೈಲಿವರೆಗಾದರೂ ಮೀನುಗಾರಿಕೆಗೆ ಅನುಮತಿ ನೀಡಬೇಕು ಅನ್ನುವುದು ಮೀನುಗಾರರ ಆಗ್ರಹ. ನೆರೆಯ ರಾಜ್ಯ ಗೋವಾ ಮತ್ತು ಕೇರಳದಲ್ಲಿ ಬುಲ್ ಟ್ರಾಲ್ಗೆ ನಿಷೇಧ ಇಲ್ಲ. ಮತ್ತ್ಯಾಕೆ ನಮ್ಮಲ್ಲಿ ನಿಷೇಧ? ನಮಗೂ ಮೀನುಗಾರಿಕೆಗೆ ಅವಕಾಶ ಕೊಡಿ, ಇಲ್ಲಾಂದ್ರೆ ನೆರೆಯ ರಾಜ್ಯದ ಬುಲ್ ಟ್ರಾಲ್ ಮೀನುಗಾರರು ಇಲ್ಲಿ ಬಂದು ಮೀನುಗಾರಿಕೆ ಮಾಡ್ತಾರೆ ಅಂತ ಇಲ್ಲಿನ ಮೀನುಗಾರರು ಆರೋಪಿಸುವ ಜೊತೆಗೆ ಇನ್ನು 1 ತಿಂಗಳ ಮೀನುಗಾರಿಕೆಗೆ ಅವಕಾಶವಿರುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಮೀನುಗಾರಿಕೆಗೆ ಅವಕಾಶ ನೀಡಬೇಕು, ಇಲ್ಲ ಬಂಧನ ಮಾಡಿದ್ರೂ ಪರವಾಗಿಲ್ಲ, ಮೀನುಗಾರಿಕೆ ನಡೆಸಿಯೇ ಸಿದ್ಧ ಎಂಬ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮೀನುಗಾರರು ನೀಡಿದ್ದಾರೆ. 370 ಮೀನುಗಾರ ಸಂಘ ಅಂತ ನಾವು ಸಾಧಾರಣ ಈ ಟ್ರಾಲ್ 140 HP ಕಡಿಮೆ ಇರುವ ಸಾಮರ್ಥ್ಯವುಳ್ಳ ಬೋಟ್ ನಮ್ಮದು. ಸಾಧಾರಣ ನಮ್ಮ ಹಿರಿಯರು 50 ವರ್ಷದಿಂದ ಈ ಬುಲ್ ಟ್ರಾಲ್ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದು 2 ವರ್ಷದಿಂದ ಸರ್ಕಾರ ನಿರ್ಬಂಧ ಹೇರಿದೆ. ಆದರೂ ಸಹ ನಿರ್ಬಂಧ ಇದ್ದರೂ ಸಹ ನಮ್ಮಲ್ಲಿ ಒಂದು ಇದರ ಒಡಂಬಡಿಕೆಯಿಂದ ನಾವು ಒಂದು 2 ವರ್ಷದ ಸಮಸ್ಯೆ ಬರಲಿಲ್ಲ. ಬಟ್ ಈ ವರ್ಷ ನಮಗೆ ರಾಜ್ಯ ಸರ್ಕಾರ ಏಕೈಕೆ ಅದರ ಬಗ್ಗೆ ನಿರ್ಬಂಧ ಹೇರಿದ್ದಾರೆ. ನಾವೀಗ ಈ 3 ತಿಂಗಳು ಮೀನುಗಾರಿಕೆ ಪ್ರಾರಂಭದ 3 ತಿಂಗಳು ಏನುಂಟು ಅದು ಬುಲ್ ಟ್ರಾಲ್ ರೀತಿಯಲ್ಲಿ ನಾವು ಮೀನುಗಾರಿಕೆ ಮಾಡ್ತಾಯಿದ್ದೇವೆ. ಬಟ್ ಇವಾಗ ನಮಗೆ ಅದು ಆ ವಿಧಾನದಲ್ಲಿ ಬೇರೆ ಯಾವ ರೀತಿಯಲ್ಲೂ ನಮ್ಗೆ ಆ ಮೀನನ್ನು ಹಿಡಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಈ ಬುಲ್ ಟ್ರಾಲ್ ಮೀನುಗಾರಿಕೆಯಿಂದ ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಹಿರಿಯರ ಅನಿಸಿಕೆ ಪ್ರಕಾರ ಯಾವ ಮೀನುಗಾರಿಕೆ ತೊಂದರೆ ಇಲ್ಲ. ಯಾಕಂತ ಹೇಳಿದರೆ 40-50 ವರ್ಷದಿಂದ ಮೀನುಗಾರಿಕೆ ಮಾಡಿ ನಡ್ಕೊಂಡು ಬಂದಿದೆ ಅಂತ ಆದರೆ ಅದರಿಂದ ಮೀನುಗಾರಿಕೆ ವಿನಾಶದ ಅಂಚಿಗೆ ಹೋಗುವುದಾದರೆ
ನನ್ನ ಪ್ರಕಾರ ಇಷ್ಟೊಂದು ಮೀನುಗಾರಿಕೆ ಬೆಳವಣಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನೀಗ ನಮ್ಮ ಸಣ್ಣ 140 HP ಏನುಂಟು ಅವರಿಗೆ ಮೊದಲನೇ 3 ತಿಂಗಳು ಹೇಗೆ ಅವರು ಮೀನುಗಾರಿಕೆ ಮಾಡ್ತಿದ್ದಾರೆ ಅದೊಂದು ಸರ್ಕಾರದವರು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಮಗೆ ಈ ವರ್ಷ ಆಲ್ರೆಡಿ ನಾವು ಮೊದಲು ಹೇಗೆ ಮಾಡ್ಕೊಂಡು ಬಿಡ್ತಿದ್ದೇವೆ ಅದೇ ಪ್ರಕಾರ ನಮ್ಮ ಮೀನುಗಾರಿಕೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅಂತೂ ದುಡಿಯೋ ಮಂದಿಗೆ ನಿತ್ಯ ಸಂಕಷ್ಟ ಎದುರಾಗ್ತಿದೆ. ಯಾರದೂ ಪ್ರತಿಷ್ಠೆಗೆ ಬುಲ್ಟ್ರಾಲ್ ಮೀನುಗಾರರು ಬಲಿಯಾಗಿದ್ದಾರೆ. ಸರ್ಕಾರ ತತ್ಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಕಾರಣ ಇದು 4,000 ಕುಟುಂಬಗಳ ಬದುಕಿನ ಪ್ರಶ್ನೆಯಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.